ಆಂಧ್ರ ಪ್ರದೇಶದಲ್ಲಿ ಸರ್ಕಾರವು ಚಿತ್ರಮಂದಿರದ ಟಿಕೆಟ್ ದರಗಳನ್ನು ಭಾರಿ ಮೊತ್ತದಲ್ಲಿ ಕಡಿತಗೊಳಿಸಿವೆ. ಈ ಬಗ್ಗೆ ಚಿತ್ರಮಂದಿರದ ಮಾಲೀಕರು ಹಾಗೆ ತೆಲುಗು ಚಿತ್ರರಂಗ ತೀವ್ರ ಅಸಮಾಧಾನವನ್ನು ವ್ಯಕ್ತಪಡಿಸಿದೆ. ಜಗನ್ ಆದೇಶದಿಂದಾಗಿ ತೀವ್ರ ನಷ್ಟವನ್ನು ಅನುಭವಿಸುತ್ತಿರುವ ಭಾರತದ ಅತಿ ದೊಡ್ಡ ಚಿತ್ರಮಂದಿರ ಡಿಸೆಂಬರ್ 25ರಿಂದ ಚಿತ್ರ ಪ್ರದರ್ಶನವನ್ನು ನಿಲ್ಲಿಸಿದೆ. ನಟ ಪ್ರಭಾಸ್ ಪಾಲುದಾರರಾಗಿರುವ ಆಂಧ್ರದ ನೆಲ್ಲೂರಿನ ಸಮೀಪದ ಸುಲ್ಲೂರುಪೇಟೆಯಲ್ಲಿ ವಿ ಎಪಿಕ್ ಹೆಸರಿನ ಅತಿ ದೊಡ್ಡ ಚಿತ್ರಮಂದಿರ 2 ವರ್ಷಗಳ ಹಿಂದೆ ನಿರ್ಮಿಸಲಾಗಿತ್ತು. ಆದರೆ ಇದೀಗ ಜಗನ್ ಸರ್ಕಾರದ ಆದೇಶದಿಂದಾಗಿ ಅತ್ಯಂತ ಕನಿಷ್ಠ ಬೆಲೆಗೆ ಟಿಕೆಟ್ ಮಾರಾಟ ಮಾಡಬೇಕಾಗಿದ್ದರಿಂದ ಚಿತ್ರಮಂದಿರಕ್ಕೆ ದೊಡ್ಡ ಮಟ್ಟದ ನಷ್ಟವಾಗುತ್ತಿದೆ ಎಂದು ಚಿತ್ರಮಂದಿರವನ್ನು ಸ್ಥಗಿತಗೊಳಿಸಲಾಗಿದೆ. ಜಗನ್ ಸರ್ಕಾರದ ಹೊಸ ಆದೇಶದ ಪ್ರಕಾರ ಹೈಟೆಕ್ ಚಿತ್ರಮಂದಿರವಾಗಿರುವ ವಿ ಎಪಿಕ್ ಕೇವಲ 30 ರೂಪಾಯಿ ಹಾಗೂ ಅದಕ್ಕಿಂತ ಕಡಿಮೆ ದರದಲ್ಲಿ ಮಾತ್ರವೇ ಟಿಕೆಟ್ ಅನ್ನು ಮಾರಾಟ ಮಾಡಬೇಕಾಗಿದೆ. ಇಷ್ಟು ಕಡಿಮೆ ದರದಲ್ಲಿ ಸಿನಿಮಾ ಪ್ರದರ್ಶಿಸಲು ಸಾಧ್ಯವಿಲ್ಲ. ಇದರಿಂದಾಗಿ ನಾವು ದೊಡ್ಡ ಮಟ್ಟದ ನಷ್ಟವನ್ನು ಅನುಭವಿಸಬೇಕಾಗುತ್ತೆ ಎಂದು ಆಡಳಿತ ಮಂಡಳಿ ಹೇಳಿದೆ. ವಿ ಎಪಿಕ್ ಚಿತ್ರಮಂದಿರವನ್ನು ಯುವಿ ಕ್ರಿಯೇಷನ್ಸ್ ಅವರು ನಿರ್ಮಿಸಿದ್ರು. ಯುವಿ ಕ್ರಿಯೇಷನ್ಸ್ನಲ್ಲಿ ಪ್ರಭಾಸ್ ಕೂಡ ಪಾಲುದಾರರು. 2019 ಆಗಸ್ಟ್ನಲ್ಲಿ ಈ ಚಿತ್ರಮಂದಿರ ಲೋಕಾರ್ಪಣೆಗೊಂಡಿತ್ತು. ರಾಮ್ ಚರಣ್ ತೇಜ ಚಿತ್ರಮಂದಿರವನ್ನು ಉದ್ಘಾಟಿಸಿದ್ರು. ಮೊದಲ ಆಕರ್ಷಣೆಯಾಗಿ ಪ್ರಭಾಸ್ ಅಭಿನಯದ ಸಾಹು ಸಿನಿಮಾ ಪ್ರದರ್ಶನ ಕಂಡಿತ್ತು. ಆದರೆ ಚಿತ್ರಮಂದಿರ ಪ್ರಾರಂಭವಾದ ಕೆಲವೇ ತಿಂಗಳಲ್ಲಿ ಕೊರೋನಾ ಕಾರಣಕ್ಕಾಗಿ ಚಿತ್ರಮಂದಿರ ಬಂದ್ ಮಾಡಲಾಗಿತ್ತು. ನಂತರ ಈಗ ಜಗನ್ ಸರ್ಕಾರದ ಹೊಸ ಆದೇಶದಿಂದಾಗಿ ಚಿತ್ರಮಂದಿರ ನಡೆಸಲು ಸಾಧ್ಯವಾಗದೆ ಬಂದ್ ಮಾಡಲಾಗಿದೆ. ವಿ ಎಪಿಕ್ ಮಾತ್ರ ಅಲ್ಲದೆ ಆಂಧ್ರ ಪ್ರದೇಶದ ಹಲವು ಜಿಲ್ಲೆಗಳಲ್ಲಿ ವಿಶೇಷವಾಗಿ ಪಟ್ಟಣ ಪಂಚಾಯತ್ ಪ್ರದೇಶದಲ್ಲಿನ ಚಿತ್ರಮಂದಿರಗಳನ್ನು ಮಾಲೀಕರು ಬಂದ್ ಮಾಡುತ್ತಿದ್ದಾರೆ. ಕಡಿಮೆ ಟಿಕೆಟ್ ದರದಲ್ಲಿ ಚಿತ್ರಮಂದಿರ ನಡೆಸಲು ಅಸಾಧ್ಯವಾಗಿದ್ದರಿಂದ ಬಂದ್ ಮಾಡುವುದೇ ಸೂಕ್ತ ಎಂದು ಹೇಳ್ತಿದ್ದಾರೆ. ಆಂಧ್ರ ಪ್ರದೇಶದ ನಗರ, ಜಿಲ್ಲಾ ಪಂಚಾಯತ್, ಪಟ್ಟಣ ಪಂಚಾಯತ್, ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ಬರುವ ಚಿತ್ರಮಂದಿರಗಳಿಗೆ ಬೇರೆ ಬೇರೆ ಟಿಕೆಟ್ ದರವನ್ನು ನಿಗದಿಪಡಿಸಿ ಸರ್ಕಾರವು ಆದೇಶವನ್ನು ಹೊರಡಿಸಿದ್ದು ಅಷ್ಟೇ ಹಣವನ್ನು ಪಡೆಯಬೇಕೆಂದು ಸೂಚಿಸಿದೆ. ಇದೀಗ ಬಂದಾಗಿರುವ ವಿ ಎಪಿಕ್ ಚಿತ್ರಮಂದಿರ ಸುಲ್ಲೂರುಪೇಟೆ ಎಂಬ ಪಟ್ಟಣ ಪಂಚಾಯತ್ ವ್ಯಾಪ್ತಿಗೆ ಬರುವ ಸ್ಥಳದಲ್ಲಿ ಇರುವ ಕಾರಣ ಅತ್ಯಂತ ಕಡಿಮೆ ದರಕ್ಕೆ ಟಿಕೆಟ್ ಅನ್ನು ಮಾರಾಟ ಮಾಡಬೇಕಾಗಿದೆ. ಸಿಎಂ ಜಗನ್ ಮೋಹನ್ ರೆಡ್ಡಿ ಹೊಸ ಆದೇಶದಂತೆ ಮುನ್ಸಿಪಲ್ ಕಾರ್ಪೊರೇಷನ್ ವ್ಯಾಪ್ತಿಯಲ್ಲಿನ ಮಲ್ಟಿಪ್ಲೆಕ್ಸ್ ಚಿತ್ರಮಂದಿರದಲ್ಲಿ ಪ್ರೀಮಿಯಂ ಟಿಕೆಟ್ ದರ 250 ರೂಪಾಯಿ ದಾಟುವಂತಿಲ್ಲ. ಡಿಲಕ್ಸ್ ವಿಭಾಗದ ದರ 150 ರೂಪಾಯಿ ದಾಟುವಂತಿಲ್ಲ. ಎಕಾನಮಿಕ್ ಕ್ಲಾಸ್ 75 ರೂಪಾಯಿ ದಾಟುವಂತಿಲ್ಲ. ಎಸಿ ಚಿತ್ರಮಂದಿರಗಳಲ್ಲಿ ಪ್ರೀಮಿಯಂ ಟಿಕೆಟ್ ದರ 100 ರೂಪಾಯಿ ದಾಟುವಂತಿಲ್ಲ. ಡಿಲಕ್ಸ್ 60 ರೂಪಾಯಿ ಹಾಗೂ ಎಕಾನಮಿ 40 ರೂಪಾಯಿ ದಾಟುವಂತಿಲ್ಲ. ನಾನ್ ಎಸಿ ಚಿತ್ರಮಂದಿರಗಳಲ್ಲಿ ಪ್ರೀಮಿಯಂ ದರ 60 ರೂಪಾಯಿ, ಡಿಲಕ್ಸ್ ದರ 40 ರೂಪಾಯಿ, ಎಕಾನಮಿ ದರ 20 ರೂಪಾಯಿ ಇರಬೇಕು ಎಂದು ಆದೇಶಿಸಿದೆ. ಮುನ್ಸಿಪಾಲಿಟಿ ಪ್ರಾಂತ್ಯಗಳಲ್ಲಿ ಮಲ್ಟಿಪ್ಲೆಕ್ಸ್ಗಳ ಪ್ರೀಮಿಯಂ ಟಿಕೆಟ್ ದರ 150 ರೂಪಾಯಿ, ಡಿಲಕ್ಸ್ 100 ರೂಪಾಯಿ, ಎಕಾನಮಿ 60 ರೂಪಾಯಿ ದಾಟುವಂತಿಲ್ಲ. ಎಸಿ ಚಿತ್ರಮಂದಿರಗಳ ಪ್ರೀಮಿಯಂ ಟಿಕೆಟ್ ದರ 70 ರೂಪಾಯಿ, ಡಿಲಕ್ಸ್ ದರ 50 ರೂಪಾಯಿ, ಎಕಾನಮಿ 30 ರೂಪಾಯಿ ದಾಟುವಂತಿಲ್ಲ. ನಗರ ಪಂಚಾಯಿತಿ ವ್ಯಾಪ್ತಿಯಲ್ಲಿನ ಮಲ್ಟಿಪ್ಲೆಕ್ಸ್ನ ಪ್ರೀಮಿಯಂ ಟಿಕೆಟ್ ದರ 120 ರೂಪಾಯಿ, ಡಿಲಕ್ಸ್ ಟಿಕೆಟ್ 80 ರೂಪಾಯಿ, ಎಕಾನಮಿ 40 ರೂಪಾಯಿ ದಾಟುವಂತಿಲ್ಲ. ಎಸಿ ಹೊಂದಿದ ಚಿತ್ರಮಂದಿರಗಳಲ್ಲಿ ಪ್ರೀಮಿಯಂ ಟಿಕೆಟ್ ದರ 35 ರೂಪಾಯಿ, ಡಿಲಕ್ಸ್ 25 ರೂಪಾಯಿ, ಎಕಾನಮಿ 15 ರೂಪಾಯಿ ದಾಟುವಂತಿಲ್ಲ. ಇನ್ನು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿನ ಮಲ್ಟಿಪ್ಲೆಕ್ಸ್ ಪ್ರೀಮಿಯಂ ಟಿಕೆಟ್ ದರ 80 ರೂಪಾಯಿ, ಡಿಲಕ್ಸ್ 50 ರೂಪಾಯಿ, ಎಕಾನಮಿ 30 ರೂಪಾಯಿ. ಎಸಿ ಹೊಂದಿದ ಚಿತ್ರಮಂದಿರಗಳ ಪ್ರೀಮಿಯಂ ಟಿಕೆಟ್ ದರ 20 ರೂಪಾಯಿ, ಡಿಲಕ್ಸ್ 15 ರೂಪಾಯಿ, ಎಕಾನಮಿ 10 ರೂಪಾಯಿ ದಾಟುವಂತಿಲ್ಲ. ಇನ್ನು ಎಸಿ ಇರದ ಚಿತ್ರಮಂದಿರಗಳ ಪ್ರೀಮಿಯಂ ಟಿಕೆಟ್ ದರ 15 ರೂಪಾಯಿ, ಡಿಲಕ್ಸ್ 10 ರೂಪಾಯಿ, ಎಕಾನಮಿ ಕ್ಲಾಸ್ನ ಟಿಕೆಟ್ ದರ 5 ರೂಪಾಯಿ ದಾಟುವಂತಿಲ್ಲ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಕೋಸ್ಟಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಕೋಸ್ಟಲ್ ನೆಟ್ವರ್ಕ್ ಇನ್ಸ್ಟಾಗ್ರಾಮ್ ಪೇಜ್ ಹಾಗೆ ಫೇಸ್ಬುಕ್ ಪೇಜ್ಗೆ ವಿಸಿಟ್ ಮಾಡಿ. ಧನ್ಯವಾದಗಳು.